ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ನಂದಿನಿ ಸಿಹಿ ಉತ್ಸವವನ್ನು ಆಗಸ್ಟ್ 19ರಿಂದ ಹಮ್ಮಿಕೊಂಡಿದ್ದು, ಬಿಸಿ ರೋಡ್ನ ವಿತರಕರಾದ ಅಲೋಷಿಯಸ್ ಡಿಸೋಸ್ ಅವರ ಮಳಿಗೆಯಲ್ಲಿ ಚಾಲನೆಯನ್ನ ನೀಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕಿ ಸವಿತಾ ಎನ್ ಶೆಟ್ಟಿ ಅವರು ದೀಪ ಪ್ರಜ್ವಲಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನಂದಿನಿ ಸಿಹಿ ಉತ್ಸವದ ಪ್ರಯುಕ್ತ ಎಲ್ಲ ನಂದಿನಿ ಸಿಹಿ ಉತ್ಪನ್ನಗಳ ಮೇಲೆ ಶೇಕಡಾ 10ರಷ್ಟು ರಿಯಾಯಿತಿಯನ್ನ ಪಡೆಯಬಹುದಾಗಿದೆ ಎಂದು ಹೇಳಿದರು. ದಿನಾಂಕ 31/8/2021 ತನಕ ನಮ್ಮ ನಂದಿನಿ ಬಳಗದಿಂದ ಕೆಎಂಎಫ್ ಹಾಗೂ ನಂದಿನಿ ಬಳಗದಿಂದ ನಂದಿನಿ ಸಿಹಿ ಉತ್ಸವವನ್ನು ನಡೆಸುತ್ತಿದ್ದೇವೆ. ಇದರಲ್ಲಿ ಎಲ್ಲ ಪ್ರಾಡಕ್ಟ್ಗಳಿಗೆ ಶೇಕಡಾ 10ರಷ್ಟು ಡಿಸ್ಕೌಂಟನ್ನು ಗ್ರಾಹಕರಿಗೆ ನೀಡ್ತಾ ಇದ್ದೇವೆ. ಈಗ ಈ ವಿಶೇಷ ಒಂದು ಸಂದರ್ಭದಲ್ಲಿ ನೀಡುವಂತಹ ಈ ರಿಯಾಯಿತಿ ದರದಲ್ಲಿ ಎಲ್ಲರೂ ಸಿಹಿ ಉತ್ಪನ್ನಗಳನ್ನು ಪಡೆದು ಉತ್ತಮ ಗುಣಮಟ್ಟದ ಸಿಹಿ ಉತ್ಪನ್ನಗಳು ಗ್ರಾಹಕರು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಮಾರುಕಟ್ಟೆಯಾಧಿಕಾರಿ ರವಿ ಎಂ, ಜಯ, ಪ್ರದೀಪ್ ಶೆಟ್ಟಿ ಹಾಗೂ ಫ್ರಾಂಚೈಸಿದಾರರಾದ ಪ್ರದೀಪ್ ಶೆಟ್ಟಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.